ಅಲ್ಲ ಎಲ್ಲಿಂದ ಬಂದ್ರು ನಮಗೆ ಶಿವ ಶಿವ ಬಿಟ್ರೆ ಬೇರೆ ಎಂತದ್ದು ಇಲ್ಲಲ್ಲ. ಯಾರು ಬಂದು ಕೂತರು ನಮಗೆ ಅದೇ ಅಲ್ವಾ. ಯಥಾರ್ಥ ಹೇಳ್ತೇನೆ, ಅರ್ಧ ಸತ್ತ ನನ್ನನ್ನು ಪೂರ್ತಿಗೊಳ್ಳುವುದು ನೀವೇ ಅಂತ. ನನಗೊಂದು ಧೈರ್ಯ ಕೊಡುವ ಹಾಗೆ ಏನು ಹೇಳುವುದಿಲ್ಲ ನೀವು.
ನಾನು ಸೋತು ಸುಣ್ಣಾಗಿ ಸೊರಗಿ ಹೊಂಡಕ್ಕೆ ಬೀಳುವಾಗ ಶಿವ 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 ಹೊಟ್ಟಿನಲ್ಲಿ ಮಾನ ಹೋಯಿತು, ಪ್ರಾಣ ಮಾತ್ರ ಹೋಗ್ಲಿಕ್ಕೆ ಇರುವುದು. ನೋಡಿದಿರಾ ಆ ಸಾತ್ಯಕಿ ಸೆಗಣಿ ವಾಸನೆ ಬರ್ತಾನವ, ಸೆಗಣಿ ಮಂಜ. ನಮ್ಮ ಕರ್ಣನಂತಹ ದುರಧೀರನನ್ನು ತೆಗೆದು ಬಿಸಾಡಿದ್ದು ನೋಡಿದಿರ ನೀವು? ಹೇಗೆ ಬಿಸಾಡಿದ? ಒಂದು ಹಪ್ಪಳದ ಕಟ್ಟು ಬಿಸಾಡಿದ ಹಾಗೆ. ನಮ್ಮ ಕರ್ಣ ಇಷ್ಟು ಹಗುರ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ. ಇಲ್ಲಪ್ಪ, ಕರ್ಣ ಹಗುರ ಅಲ್ಲ, ಇದೆಲ್ಲ ದಾರುಡಿಗಡದ್ದೆಲ್ಲ ಆಟ, ಬೇರೆ ಯಾರದ್ದೂ ಅಲ್ಲ. ಹಾಗಿದ್ರೆ ಇನ್ನು ಹಾಗಲ್ಲ. ಈ ರಾತ್ರಿಯಲ್ಲಿ ಸಮರ್ಥವಾದಂತಹ ಯುದ್ಧವನ್ನು ಮುಂದುವರಿಸುವುದಕ್ಕೆ ನಮ್ಮಲ್ಲಿ ಏನು ಇಲ್ವಾ? ನಮ್ಮಲ್ಲಿ ಇದ್ದಾರೆ. ಆಲಂಬಸ, ರಕ್ಕಸವೀರ, ದುರಧೀರ, ನಮಗೆ ಬಹಳ ಬೇಕಾಗಿದ್ದವರ ವಂಶಸ್ಥ. ನೋಡೋಣ, ಅವರನ್ನೇ ಸ್ಮರಿಸ್ತೇನೆ. ಬಹಳಷ್ಟು ಚಿಂತೆಯಲ್ಲಿತ್ತಿ, ತಾಯ್ತಿ ನೇರವಾಗಿ ನಿನ್ನ ಬಳಿಗೆ ಬಂದು ನಿನ್ನ ಮುಖದರ್ಶನವನ್ನ ಮಾಡಿ ಯಾವ ರೀತಿಯಲ್ಲಿದ್ದೆ ಅಂತ ನೋಡುವುದಕ್ಕಾಗಿ ಬಂದೆ. ಸತ್ಯ ಹೇಳ್ಬೇಕು, ನಾನು ಬರುವವನೇ ಅಲ್ಲ, ಆದ್ರೂ ಬಂದೆ. ಯಾಕೆ ಬಂದೆ? ನಿನ್ನ ಕಷ್ಟವನ್ನು ಕುಕ್ಕುತ್ತಾ ಇದ್ದೊಳಗೆ ಗುರುಧರ್ಮಿಯಲ್ಲಿ ಸಮರವೇ ಆಗ್ತಾ ಉಂಟು. ನೀನು ಇತ್ತೀಚೆಗೆ ಎಲ್ಲಿಗೂ ಹೋಗುವುದಿಲ್ವಾ? ಇಲ್ಲ, ಬೇಡಂತ ಬಿಟ್ಟದ್ದು. ಯಾವ ಉದ್ದೇಶವೂ ಬೇಡ, ಯಾರಿಗೂ ನಮ್ಮಿಂದ ತೊಂದರೆ ಆಗಕೂಡದು. ನೀನು ಹೋದ್ರೆ ತೊಂದರೆ ಆಗ್ತದೆ ಬಾಕಿದವರಿಗೆ? ಕೆಲವರಿಗೆ ಆಗ್ತದೆ, ಅದಕ್ಕಾಗಿ ಅವರಿಗಾಗಿ ತೊಂದರೆ ಆಗುದಿಲ್ಲ. ಅಲ್ಲ, ಕೆಲವರು ಬೇಕಂತಲೇ ಮಾಡ್ತಾರೆ, ಆದ್ರೆ ಯಾರಿಗೂ ಎದುರಾಗಿ ಸಿಗುವುದಿಲ್ಲ. ಆದ್ರೂ ಕೂಡ ವಿಚಾರವು ಗೊತ್ತಾದ ಮೇಲೆ
ಯಾವುದು ಬೇಡ ಅಂತ ನಮ್ಮಷ್ಟಕ್ಕೆ ಸುಮ್ಮನಿದ್ದೆ. ಆದ್ರೂ ನೀನು ನನ್ನನ್ನು ಕರೆದಿದ್ದಿ, ಪ್ರೀತಿಯಿಂದ ಇಲ್ಲಿವರೆಗೆ ಬಂದೆ. ನಿನ್ನನ್ನು ವರ್ಷಕ್ಕೊಮ್ಮೆ ಆದ್ರೂ ಸಂಸ್ಮರಣೆ ವರ್ಷಕ್ಕೊಮ್ಮೆ ಆದ್ರೂ ಸ್ಮರಣೆ ಮಾಡದೇ ಇದ್ರೆ ನಮಗೆ ಅಲ್ಲ, ಅದನ್ನು ಬೇಗ ಮಾಡಿ ಮುಗಿಸಿದ ಒಳ್ಳೆ. ಸ್ಮರಣೆ ಮಾಡದೇ ಇದ್ರೆ ಸ್ಮರಣೆ ಮಾಡಿದ್ರೆ ಬಂದೆ, ಬರ್ತೇನೆ. ನಿನ್ನ ಪ್ರೀತಿಗಾಗಿ ಬಂದೆ. ಯಾಕೆ ಚಿಂತೆ? ಯಾರಿದ್ದಾರಂತ ಯೋಚನೆ, ಅಂತ ಯೋಚನೆಯನ್ನು ಬಿಡಬೇಡ. ಭೀಮನು ಮರಳೆಯುತ್ತ ಭೀಮನನ್ನು ಸಂಹರಿಸಿ ನಾನು ಬರ್ತೇನೆ. ಅಯ್ಯ ಆಲಂಬಸ, ಏನು ನಮಗೀಗ ಉಬ್ಬಸ ಹೆಚ್ಚಾಗಿದೆ. ಯಾಕೆ? 14ನೇ ದಿವಸದ ರಾತ್ರಿ ಯುದ್ಧ ನಡೆಯುತ್ತಾ ಇದೆ. ಸರಿ, ಘನಘೋರವಾದ ಸಂಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಅಡಿಗಡಿಗೆ ಸೋಲಾಗ್ತಾ ಉಂಟು. ಈ ಕತ್ತಲೆಯನ್ನ ಭೇದಿಸಿ ನಮ್ಮ ಪಾಲಿಗೆ ಸುಖದ ಸೂರ್ಯೋದಯವಾಗಬೇಕು, ಜಯದ ಕಿರಣಗಳು ಬರಬೇಕು ಅಂತಾದ್ರೆ ನಿನ್ನಂತಹ ಒಬ್ಬ ಸಮರ್ಥ ಅತ್ಯಂತ ಅಗತ್ಯ. ಇದು ಏನು? ನೀನು ಏನ್ ಮಾಡ್ತೀಯ? ನಾ ಕರೆದಿದ್ದೇನೆ, ನಮಗೆ ಬಲವಾಗಿ ನಿಂತಿದ್ದೇನೆ. ಹೌದು, ನಾನು ಬಿಡುವವನ ಬಿಡ್ಲಿಕ್ಕಿಲ್ಲ ನೀನು. ಎಂಥವನ ಎದುರಾಗಿ ಬರಲಿ ಅಂತವನಿಗೆ ಅಂತ ತೋರಿಸುವಲ್ಲ. ನನ್ನ ಪರಾಕ್ರಮ ನಿನಗೆ ಗೊತ್ತಿಲ್ಲ, ಯಾರು ಮಾಡಿ ಮುಗಿಸ್ತೇನೆ ಗೊತ್ತ. ಅವಳ ಮೇಲೆ ಯಾಕೆ ದ್ವೇಷ? ಆ ಪಾಂಡವರಲ್ಲಿ ಒಬ್ಬ ಭೀಮ, ಇವನನ್ನೇ ಮೊದಲು ಕೊಲ್ಲಬೇಕು. ಉದ್ದೇಶಪೂರ್ವಕವಾಗಿ ನನ್ನಂಥ ಮಕ್ಕಳನ್ನೇ ಅವಶ್ಯವರಿಸಿದ. ಅದಕ್ಕಾಗಿ ನಮ್ಮಲ್ಲಿ ತತ್ತ ಸೇನೆಯನ್ನು ಕರ್ಕೊಂಡು ಹೋಗಿ ಆ ಭೀಮನಲ್ಲೇ ಒಲಿಸಿ ಪಾಂಡವ ಸೇನೆಯನ್ನು ಯಾವೊಬ್ಬರ ಕಡ್ತೇನೆ. ನಿನ್ನದೊಂದು ಮಾತು ಕೇಳಲ್ಲ. ಏನೋ? ನೀನು ಸತ್ಯ ಹೇಳಬೇಕು ನನಗೆ. ಇಷ್ಟರ ತನಕ ನಾನು ಸುಳ್ಳು ಹೇಳಲಿಲ್ಲ. ನೀನು ಎಲೆ ಬಾವಲಿ ತಿಂದಿದ್ದೀಯಾ? ಯಾಕೆ? ನೀನು ಆಚೆಗೆ ಹೋಗುವಾಗ ನನಗೆ ಬಾವಲಿಯ ಹಾಗೆ ಕಾಣುತ್ತೆ. ಅದ್ರಲ್ಲೊಂದು ಪ್ರಯೋಜನ ಉಂಟು. ಎಲ್ಲಾದ್ರೂ ಪುಣ್ಯಕ್ಕೆ ನಿನಗೆ ಕಾಲು ಬರ್ಲಿಕ್ಕಿಲ್ಲ, ಬಂದ್ರೆ ಅದನ್ನು ಕುದಿಯುವ ಎಣ್ಣೆಗೆ ಹಾಕಿದ್ರೆ ಸಾಕು, ರೋಗ ನಿವಾರಣೆ ಆಗ್ತದೆ. ನಿನಗೆ ಬಾವಲಿ ಮದ್ದು ಗೊತ್ತುಂಟು. ಅದಲ್ಲ, ನಿನ್ನ ಒಟ್ಟಿಗೆ ಇಬ್ಬರು ಇದ್ರಲ್ಲ ಮೊದಲು. ಹೌದು, ಒಬ್ಬ ಹಲಾಯುಧ, ಇನ್ನೊಬ್ಬ ಆಲಂಬನ. ಅವರೆಲ್ಲಿದ್ದಾರೆ? ಯಾರು?
ನಿನ್ನ ಕಣ್ಣಿಂದ ಒಂದು ಬಿಂದು ಯಾವಾಗ ಬಿದ್ದರೆ ನಮ್ಮ ಮೈಯಿಂದ ರಕ್ತವೇ ಹರಿದು ಹೋದ ಹಾಗಾಗುತ್ತದೆ. ಧೈರ್ಯಸ್ಥರಾಗು. ಈ ರಾತ್ರಿ ಯುದ್ಧಕ್ಕೆ ನಾವು ಹೋಗ್ತೇವೆ. ಕುರುವಂಶದಲ್ಲಿ ಬಹಳಷ್ಟು ಮಂದಿ ಅರಸರುವಾಗಿ ಹೋಗಿದ್ದಾರೆ. ಹಾಗೆಂದು ಗುರುಕುಲ ಚೂಡಾಡಿ ಹೀಗೆನ್ನುವಂತಹ ನಗಳತೆಗೆ ಪಾತ್ರರಾದವ ನೀನು ಪಾಂಡವರ ನಿರ್ನಾಮವನ್ನು ಮಾಡಿ ಚಕ್ರವರ್ತಿಯಾಗುವಂತಹ ಬಯಕೆಯನ್ನು ಹೊಂದಿದ್ದೀಯೋ ಪ್ರಭೋ. ನಮ್ಮಿಂದ ಏನು ಸೇವೆಯಾಗಬೇಕು? ನಮ್ಮ ಬದ್ಧ ಶತ್ರು ಅಲ್ಲ ಆ ಪಾಂಡವರಲ್ಲಿ ಆ ಮಧ್ಯಮ, ಅವನ ನಿರ್ನಾಮ ಮಾಡಿಯೇ ಸಿದ್ಧ. ಅಪ್ಪಣೆ ಕೊಡು. ಈಶ್ವರ ದೇವರ ಮೂರು ಕಣ್ಣಿನ ಹಾಗೆ ನನ್ನ ಕಣ್ಣ ಮುಂಭಾಗದಲ್ಲಿ ವೀರರಾಗಿ ಧೀರರಾಗಿ ಪ್ರಜ್ವಲಿಸುತ್ತಿರುವ ನಿಮ್ಮದ್ದಾದಂತಹ ನುಡಿಯನ್ನು ಕೇಳಿದಾಗ ರೋಮಾಂಚನಗೊಂಡೆ ನಾನು. ಬದುಕಿದ್ರೆ ನಿಮ್ಮಂತವರು ಬದುಕಬೇಕಯ್ಯ. ಮಿತ್ರರು ಅಂತ ಹೇಳಿದ್ರೆ ನಿಮ್ಮಂತವರು ಇರಬೇಕು. ಘಟಾನುಘಟಿಗಳಾದಂತಹ ನಿಮ್ಮಂತಹ ಮಿತ್ರರನ್ನು ಪಡೆದ ನಾನೇ ಸಾರ್ಥಕ್ಯವನ್ನು ಹೊಂದಿದವ ಎನ್ನುವ ಆತ್ಮತೃಪ್ತಿ ನನಗಿದೆ. ಆದ್ರೆ ಒಂದು ಜೊತೆಯಲ್ಲಿ ಖೇದ. ಏನು? ಸರತಿಯ ಸಾಲಲ್ಲಿ ಒಂದು ವಾರಕ್ಕೆ ಬರ್ತೀಯೋ ಎನ್ನುವ ಹಾಗೆ ಒಂದು 7 ಮಂದಿಗಳ ನೆನಪು. ಒಬ್ಬ ಬಕಾಸುರ, ಮತ್ತೊಬ್ಬ ಕಿಮ್ಮೀರ, ಇನ್ನೊಬ್ಬ ಹಿಡಿಂಬ, ಮತ್ತೊಬ್ಬ ಜಟಾಸುರ. ಈ 4 ಮಂದಿಗಳನ್ನು ಭೀಮನೆನ್ನುವ ಪ್ರಾಣಿ ಕೊಂದು ನೀರು ಕುಡಿದ. ಅಂತವನನ್ನು ನೀವು ಜನ್ಮತಃ ದ್ವೇಷಿತ್ತೀರಿ ಎನ್ನುವ ಭರವಸೆ ನನಗಿದ್ದದ್ದರಿಂದಲೇ ನನ್ನ ಅಂಗಣದಲ್ಲಿ ಪಾಂಡವರ ವಿರೋಧವಾಗಿ ತಿಳಿಸುವುದಕ್ಕೆ ನೀವಲ್ಲದೆ ಮತ್ತೊಬ್ಬರಲ್ಲ. ಆ ದೊಡ್ಡಣ್ಣನ ಧಮನಿಗಳಲ್ಲಿ ರಕ್ತ ಹೊರಹೊಮ್ಮುವ ಹಾಗೆ ಖರಘೋರವಾದ ಸಂಗ್ರಾಮವನ್ನು ಈ ಇರುಳು ನಮಗೆ ಹಗಲಾಗುವಂತೆ ಮಾಡಿಕೊಡುವಲ್ಲಿ ನೀವು ಸಮರ್ಥರು. ಆದದ್ದರಿಂದ ಪ್ರಾರ್ಥನೆ ನಿಮ್ಮಲ್ಲಿ. ಹಾಗೆ ಅಂಗಲಾಚಬೇಕಾದ ವಿಷಯ ನಾನು ನಂಬಿದೆ. ನಿಶ್ಚಿಂತರಾಗಿ
ಿ